रुक तेरी माँ चुत्ता हूँ मैं। ಏನ್ ಕವಿತೆ ದೋಸ್ತ? ಕವಿತೆ ಅಲ್ಲೋ ದೋಸ್ತದ ನಿಮ್ಮವನ್ ಬೋಸಡ ಅದ ಮತ್ತೆ ನಂದಿ ಕುಂಡಿ ಈಗ ನಿಮ್ಮವನ್ ನನ್ ಕಡೆ ಅಡ್ಸ್ಕೊಂಡ್ ಆಗ್ತಾಳ ದೊಡ್ಡ ರಂಡಿ. ಕರ್ನಾಟಕದ 9ನೇ ಜ್ಞಾನಪೀಠ ಪ್ರಶಸ್ತಿ ನಿನಗೆ. ಹೌದಪ್ಪ ನಂಗೆ ಸಿಕ್ಕೈತಿ. ನಂಗೆ 9ನೇ ಜ್ಞಾನಪೀಠ ಪ್ರಶಸ್ತಿ ಸಿಕ್ತ. ನಿಂಗೂ ಬೇಕನ? ನಿಮ್ಮ ಅವನ್ ತುಲ್ ನಿಂದ ಸ್ಟಾಕ್ ಆತು ಇಲ್ಲ ನಿಮ್ಮ ಅವ್ ಕಳ್ಸ. ನಿಮ್ಮ ಅವಾಗ ರಾಷ್ಟ್ರ ಪ್ರಶಸ್ತಿ ಕೊಟ್ಟು ಕಳಿಸ್ತೀನಂತ ತಿಕಲ್ ತುಳ್ಸೋಳೆ ಮಗನ ಮುಂದನ್ನೆ. ತುಟ್ಟಿ ಯಾಕೆ ಇಟ್ ಕೆಂಪದಾವತ್ತ? ವಿಮಲ್ ಹಾಕೊಂಡ್ ವಿಡಿಯೋ ಮಾಡ್ತೀವೋ ಏನ ಲಿಪ್ಸ್ಟಿಕ್ ಹಚ್ಕೋತೀವಿ? ನನ್ ತುಟಿ ಕೆಂಪಾಗಿದ ರೀಸನ್ ಐತು ದೋಸ್ತ. ಏನ್ ಗೊತ್ತ, ನಿಮ್ಮ ಅವಾಗ ಹೋಗೊಮ್ಮೆ ಕೇಳ್ತಾಳೆ ಮಮ್ಮಿ ಅಪ್ಪನ್ ತುಟಿ ಹಿಂಗ್ಯಾಕ್ ಕೆಂಪಾಗ್ಯಾವ ಅಂತೇಳಿ ಆಕಿ ಹೇಳ ಕಳಿಸ್ತಾಳ ಅಂತ ನನಗ ತಿಳಿತ. ಮತ್ತೇನಂದಲ್ಲ ಕಿಂಗಪ್ಪ ಅಲ್ಲೋ ಚೋದಿ ಮಗನ ದೊಡ್ಡಪ್ಪ. ನೀ ರೋಸ್ಟರ್ ಆದ್ರೆ ಒಮ್ಮೆ ಹೋಗಿ ನಿನ್ ಕಮೆಂಟ್ ಸೆಕ್ಷನ್ ಚೆಕ್ ಮಾಡ. ನನ್ ಫ್ಯಾಮ್ ಅದಾರ ಬ್ಲಾಸ್ಟರ್ ಬರ್ಲಿ ಅನ್ಪ ಚೂತ್ ಕತ್ರೋಳಿ. कुछ नहीं कर सकते तुम लोग के खाने पीने के वांदे भेंचो चाइनीज लोग आके तुम्हारे औरतों को चोद रहे उधर। तो लंड का भेंचो एक बाल रहता ना छाट, वो भी नहीं उखाड़ सकते तुम लोग गांडू लोग है गांडू लोग।